ಸಂಪೂರ್ಣ ಹದಗೆಟ್ಟಿರುವ ಕಾನಾ ಕುಳಾಯ್ ರೈಲ್ವೆ ಮೇಲ್ಸೇತುವೆಯ ಅವ್ಯವಸ್ಥೆಯನ್ನು ವಿರೋಧಿಸಿ ಕೂಡಲೇ ದುರಸ್ತಿಗೆ ಒತ್ತಾಯಿಸಿ ಡಿವೈಎಫ್ಐ ಕಾನಾ ಕುಳಾಯ್ ಘಟಕದ ವತಿಯಿಂದ ಕುಳಾಯ್ಗುಡ್ಡಿ ರೈಲ್ವೆ ಬ್ರಿಡ್ಜ್ ಬಳಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಡಿವೈಎಫ್ಐ ಮುಖಂಡ ಮುನೀರ್ ಕಾಟಿಪಳ್ಳ ಅವರು, ರಸ್ತೆ ಕಾಮಗಾರಿಯಾದ ಪ್ರತಿ ವರ್ಷ ಕೂಡ ಮೊದಲ ಮಳೆಗೆ ರಸ್ತೆ ಗುಂಡಿ ಬಿದ್ದು ಸಂಚರಿಸಲು ಆಗದ ಪರಿಸ್ಥಿತಿ ಬಂದೊದಗುತ್ತದೆ. ಇದಕ್ಕೆ ಅವೈಜ್ಞಾನಿಕ ಕಾಮಗಾರಿಯೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಲಾಸ್ಟ್ ರಸ್ತೆ ಮಲ್ಪನಗಡೆ ಬಂದಿತ್ತು ಕೆಸರದ ನೀರು ಬಾದ ಮಕ್ಕಳಿಗೆಲ್ಲ ಮಂಡ್ಯ ದೊರಕ ಬಂದಿತ್ತು. ಬಹುಶಃ ಕಾಡೆ ಬರ್ತವೈದ್ರೆ ಖಂಡಿತ ಬಾಟ್ಲಿ ಹಿಡಿದ ವ್ಯವಸ್ಥೆ ಮಲ್ದು ಅಂಡ ಇಡೀ ಬೇಲೆ ಬರ್ತದೆ. ಆ ಬೇಲೆ ಆ ರೀತಿಯ ಎಂಚಿನ ಬಂದ ಎಂಗ್ಲಿಗೆ ಸ್ಪಷ್ಟತೆ ಅಧಿಕಾರಿಗಳಿಗೆ ಬರಡು ಬಂತ ಝೋನಲ್ ಕಮಿಷನರ್ ಪಾತ್ರದ ಬಕ್ಕೆಂಗಿಲ್ಲ ಸಂಘಟನೆದ ಪರವಾದ ಸುರತ್ಕಲ್ ಕಾರ್ಪೊರೇಷನ್ ಆಫೀಸ್ ಹೋಗುದು ಲೆಟರ್ ಕೊಡ್ತಾನೆ ಎಂಗ್ಲ ಧರಣಿದ ಪ್ರದೇಶಕ್ಕೆ ಸ್ಥಳಕ್ಕೆ ಬರ್ತದೆ. ಎಂಗ್ಲಿಗೆ ಈ ನಮ್ಮ ಬೇಡಿಕೆದ ಕುರಿತು ಎಂಗ್ಲಿಗೆ ವಿವರಣೆ ಕೊರಡು ಎಂಗ್ಲ ಸಮಸ್ಯೆಯನ್ನು ವಾರೀತಿಗಳು ಸರಿ ಮಲ್ಪಾರು ಬಂಪಡೇನೆ ವಿವರಣೆ ಕೊರಡು ಬಂದಿರಿ ವಿನಂತಿಲ ಮಲ್ದ ಬಹುಶಃ ಬರ್ತೇರಿ ಪಾತ್ಯರು ಬಂದು ಆಮೇಲೆ ನಿರೀಕ್ಷೆ ಮಲ್ಪ ಮಸ್ತ್ ವರ್ಷದಿಂದ ನಮ್ಮ ತೂವೊಂದಿಲ್ಲ. ಈ ರಸ್ತೆ ಕಾಂಕ್ರೀಟೀಕರಣ ಆಯ್ಬೇಕ ಬಕ್ಕ ವಿಪರೀತమైన ಸಂಖ್ಯೆಯ ವಾಹನಗಳು ಓಡಾಟಲು ಶುರು ಆಯ್ಬೇಕ. ಇನ್ನು ಪ್ರತಿ ಮರಿಯಲಡೆ ಫಸ್ಟ್ ಒಂದು ವಾರದ ಬರ್ತಡೆ ಪೂರ ಮುಗಲ ಏತ್ ಗಟ್ಟಿದ ಪಾಡುವೆ ಪಂಪೇರು ಇಂಗ್ಲೇ ಗೊತ್ತಿದೆ. ಗಟ್ಟಿದ ಪಾಡುವೆ ಲೋದ ಪಾಡುವೆ ಒಂದು ಗಟ್ಟಿದ ಪಾಡುವೆ ಪಂಪೇರು ಒಂದು ವಾರದ ಬರ್ತಡೆ ಹೋದು ಗುಂಡಿಲು ನಿರ್ಮಾಣ ಮಕ್ಕಳ ಕಣ್ಣಂತೆ ಮಣ್ಣಿಗೆ ಪೂರ ಪಾಡುವೆ ಕೂಡ ಮರಿಯಲಡೆ ಇದೇ ರೀತಿಯ ಪರಿಸ್ಥಿತಿ. ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಘಟಕದ ಇಮ್ತಿಯಾಜ್ ಸೇರಿದಂತೆ ಮತ್ತಿತರ ಮುಖಂಡರು ಹಾಜರಿದ್ದರು. ನಗರ ಪಾಲಿಕೆಗೆ ಧಿಕ್ಕಾರ, ಜನಪ್ರತಿನಿಧಿಗಳಿಗೆ ಧಿಕ್ಕಾರ, ಜಿಂದಾಬಾದ್.